ಸೂಪರ್ ಆಗಿರುವಂತಹ ಫಿಶ್ ಫ್ರೈದು ಮಸಾಲೆ ರೆಡಿ ಆಗಿದೆ. ಪರ್ಫೆಕ್ಟ್ ಆಗಿರುವಂತಹ ಫಿಶ್ ಮಸಾಲಾ ಫ್ರೈ ಮತ್ತೆ ರವೆ ಫ್ರೈ ಎರಡು ರೆಡಿ ಆಗಿದೆ. ನನ್ನ ಈ ಸ್ಪೆಷಲ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೇನೇ ಇಲ್ಲಿ ತನಕ ನೀವು ಯಾರಾದ್ರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂತ ಕೂಡ ಎಲ್ಲ ರೆಸಿಪೀಸ್ಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಆಕ್ಚುಲ್ ಆಗಿ ಈ ಮಂಗಳೂರು ಹೋಟೆಲ್ಗಳಲ್ಲಿ ತಿನ್ನುವಂತ ಫಿಶ್ ಫ್ರೈ ಇದೆಯಲ್ವಾ, ಅದು ಯಾಕೆ ಅಷ್ಟೊಂದು ರುಚಿಯಾಗಿರುತ್ತೆ ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಆ ರುಚಿಯಾಗಿರುವಂತಹ ಮಂಗಳೂರು ಫಿಶ್ ಫ್ರೈಯ ರುಚಿಯ ಸೀಕ್ರೆಟ್ ಏನು ಗೊತ್ತಾ? ಅದು ಆಕ್ಚುಲ್ ಆಗಿ ನಾವು ಮಾಡುವಂತಹ ಒಂದು ಫಿಶ್ ಫ್ರೈ ಮಸಾಲದಿಂದ, ರೆಡಿ ಮಸಾಲದಿಂದ. ಇದನ್ನ ನಾವು ಅಂಗಡಿಯಿಂದ ಎಲ್ಲೂ ತರಲ್ಲ, ರೆಡಿಯಾಗಿ ಹೋಟೆಲಲ್ಲಿ ರೆಡಿ ಮಾಡ್ಕೊಂತಾರೆ. ಅದನ್ನ ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ತುಂಬಾನೇ ಸಿಂಪಲ್ ಆಗಿ ಮನೆಯಲ್ಲಿ ಮಾಡ್ಕೋಬಹುದು ಈ ಫಿಶ್ ಫ್ರೈ ಮಸಾಲಾನ. ನೋಡಿ, ಇವತ್ತು ನಾನು 1 kg ಫಿಶ್ಗೆ ಈ ಫಿಶ್ ಫ್ರೈ ಮಸಾಲಾನ ಹೇಗೆ ಮಾಡುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಫಿಶ್ ಫ್ರೈ ಮಸಾಲ ಇದೆಯಲ್ವಾ, ಬುದೈ ಮೀನು ಅಂತ ಮಾತ್ರ ಅಲ್ಲ, ಇದು ಆಕ್ಚುಲ್ ಆಗಿ ನಾನು ಬುದೈ ಮೀನು ತಗೊಂಡಿದ್ದು. ಇದನ್ನ ಯಾವ ಮೀನಿಗೆ ಬೇಕಾದ್ರೂ ಯೂಸ್ ಮಾಡಬಹುದು. ಹಾಗೇನೆ ತವ ಫ್ರೈ ಇರ್ಬೋದು, ರವಾ ಫ್ರೈ ಇರ್ಬೋದು, ಮಸಾಲಾ ಫ್ರೈ ಇರ್ಬೋದು, ಯಾವ ರೀತಿಯ ಫ್ರೈಗೆ ಬೇಕಾದ್ರೂ ಯೂಸ್ ಮಾಡಬಹುದು. ಒಂದು ಮಿಕ್ಸಿನ ತಗೊಳ್ಳಿ. ಇದಕ್ಕೆ 15ರಷ್ಟು ಬ್ಯಾಡಗಿ ಮೆಣಸು. ನೋಡಿ, ಇದು ಬ್ಯಾಡಗಿ ಮೆಣಸು. ಕಲರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಮೆಣಸನ್ನ ಯೂಸ್ ಮಾಡೋದ್ರಿಂದ. ರುಚಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಬ್ಯಾಡಗಿ ಮೆಣಸನ್ನ ಹಾಕೊಳ್ಳಿ. ಹುರಿಲಿಕ್ಕೆಲ್ಲ ಎಲ್ಲ ಹಸಿನೇ ಮಾಡೋದು. ಅದಾದ ನಂತರ ಖಾರಕ್ಕೆ 5 ಗುಂಟೂರು ಮೆಣಸು. ಇದು ಖಾರಕ್ಕೆ ಹಾಕೊಳ್ಳುವಂಥದ್ದು. ಟೋಟಲ್ ಆಗಿ 20 ಮೆಣಸು, ಡ್ರೈ ಮೆಣಸು ತಗೊಂಡಿದ್ದೇನೆ. ಮೆಣಸಾದ ನಂತರ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯೆಂಟ್ ಏನು ಅಂತಂದ್ರೆ ಅದು ಹುಣಸೆ ಹಣ್ಣು. ಲಿಂಬೆ ರಸ ಅಲ್ಲ, ಹುಣಸೆ ಹಣ್ಣು. ಹುಣಸೆ ಹಣ್ಣನ್ನೇ ಯಾಕೆ ಹಾಕಬೇಕು ಅಂತಂದ್ರೆ ಸ್ವಲ್ಪ ಸ್ವೀಟಿಶ್ ಫ್ಲೇವರ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಒಂದು ಚಿಕ್ಕ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೇನೆ. ನೋಡಿ, ಇಷ್ಟು ಶುಂಠಿನ ಹಾಕೊಳ್ಳಿ. ಅದಾದ ನಂತರ ಒಂದು 7-8 ಎಸಳು ಬೆಳ್ಳುಳ್ಳಿ. ಇನ್ನು ಸಖತ್ತಾಗಿ ಖಾರ ಬರಬೇಕು ಅಂತಂದ್ರೆ ಒಂದು 7-8 ಕಾಳುಮೆಣಸು ಹಾಕೊಳ್ಳಿ. ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೇನೆ. 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನಷ್ಟು ಜೀರಿಗೆ, ಅದಾದ ನಂತರ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ. ಆಕ್ಚುಲ್ ಆಗಿ ಮಸಾಲಾ ಪದಾರ್ಥಗಳು ಇಷ್ಟೇ, ಇನ್ನೇನು ಹಾಕುವಂಥದ್ದಿಲ್ಲ. ಇವಾಗ ಇದಕ್ಕೆ ಇನ್ನ ಒಂದು ಸೀಕ್ರೆಟ್ ಆಗಿರುವಂತಹ ಇಂಗ್ರೀಡಿಯೆಂಟ್ ಅನ್ನ ಸೇರಿಸಬೇಕು. ಅದೇನು ಅಂತಂದ್ರೆ ಕೋಕೋನಟ್ ಆಯಿಲ್. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಅನ್ನ ಸೇರಿಸ್ಕೊಳ್ಳಿ. ಇದು ಯಾಕೆಂತಂದ್ರೆ ಮಸಾಲದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಮತ್ತೆ ಆ ಮಸಾಲೆ ಇದೆಯಲ್ಲ ಮೀನಿಗೆ ಕರೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಪರ್ಫೆಕ್ಟ್ ಆಗಿರುವಂತಹ ಫಿಶ್ ಫ್ರೈನ ನಾವು ಮಾಡಬಹುದು. ಕೋಕೋನಟ್ ಆಯಿಲ್ ಇಲ್ಲದಿದ್ರೆ ಬೇರೆ ಯಾವ್ದಾದ್ರು ಆಯಿಲ್ ಅನ್ನ ಅಡುಗೆಗೆ ಬಳಸುವಂತದ್ದು ಯೂಸ್ ಮಾಡಬಹುದು. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಕೊಂತಾ ಇದ್ದೀನಿ. 1.25 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೋಬೇಕು, ಜಾಸ್ತಿ ಅಲ್ಲ, 1/4 ಕಪ್ ಅಷ್ಟು ನೀರು ಸಾಕು. ಆಮೇಲೆ ಬೇಕಿದ್ರೆ ನಾವು ನೋಡ್ಕೊಂಡು ಹಾಕೋಬಹುದು, ತುಂಬಾ ನೀರು ಹಾಕೋಬೇಡಿ. ಇವಾಗ ಇದನ್ನ ನೈಸ್ ಪೇಸ್ಟ್ ಆಗಿ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಗಟ್ಟಿ ಇದೆ, ಇದಕ್ಕೆ ಇನ್ನೊಂದು ಚೂರು ನೀರನ್ನ ಹಾಕೋಬೇಕು. ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ನೋಡಿ, ಇದು ಕರೆಕ್ಟ್ ಇದೆ ಕನ್ಸಿಸ್ಟೆನ್ಸಿ. ದಪ್ಪನು ಕರೆಕ್ಟ್ ಆಗಿದೆ, ಆಮೇಲೆ ಸಾಫ್ಟ್ ಕೂಡ ಪರ್ಫೆಕ್ಟ್ ಆಗಿದೆ. ನೋಡಿ, ಈ ತರ ಆಗ್ಬೇಕು. ಸೂಪರ್ ಆಗಿರುವಂತಹ ಫಿಶ್ ಫ್ರೈದು ಮಸಾಲ ರೆಡಿ ಆಗಿದೆ. ಇವಾಗ ಈ ಫಿಶ್ ಫ್ರೈ ಮಸಾಲದಿಂದ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೇನೆ. ನೋಡಿ, ಇದು 1 kg ಫಿಶ್ಗೆ ಅಂತಾನೆ ರೆಡಿ ಮಾಡಿರೋದು. ಅದರಿಂದ ನಾನು ಎಲ್ಲ ಮಸಾಲಾನ ಇದಕ್ಕೆ ಹಾಕ್ಬಿಟ್ಟು ಒಟ್ಟಿಗೆ ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ. ನೀವು ಒಂದೊಂದೇ ಫಿಶ್ಗೆ ಬೇಕಾದ್ರೂ ಮಿಕ್ಸ್ ಮಾಡ್ಕೊಂತಂದ್ರೆ ಕೋಟ್ ಮಾಡ್ತಾನೆ ಹೋಗ್ಬೋದು. ನೋಡಿ, ನೀಟಾಗಿ ಈ ಫಿಶ್ಗೆ ಕೋಟ್ ಆಗ್ತಾ ಇದೆ. ನೋಡಿ, ಇದು ನೀಟಾಗಿ ಅಂಟ್ಕೊಳ್ಳುತ್ತೆ. ನಾನು ಎಲ್ಲ ಫಿಶ್ಗೆ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ನೀಟಾಗಿ ಎಲ್ಲ ಫಿಶ್ಗೆ ಈ ತರ ಕೋಟ್ ಮಾಡಿಕೊಂಡು ಇದನ್ನ ಅಟ್ಲೀಸ್ಟ್ 1 ಗಂಟೆ ನೀವು ಇಟ್ರೆ ತುಂಬಾನೇ ರುಚಿಯಾಗಿ ಬರುತ್ತೆ. 1.5 ಗಂಟೆ ಆಗಿದೆ ನಾನು ಇದನ್ನ ಬಿಟ್ಬಿಟ್ಟು. ಇವಾಗ ನಿಮ್ಗೆ ಒಂದು ರವಾ ಫ್ರೈ, ಒಂದು ಮಸಾಲಾ ಫ್ರೈ ಮಾಡೋದನ್ನ ತೋರಿಸ್ತೇನೆ. ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ತವ ಇಟ್ಕೊಳ್ಳಿ. ಆಕ್ಚುಲಿ ಈ ಮಸಾಲಾ ಫ್ರೈ ಅಥವಾ ರವಾ ಫ್ರೈ ನೀವು ತವದಲ್ಲಿ ಮಾಡೋದಿದ್ರೆ ನಾನ್ ಸ್ಟಿಕ್ ಪ್ಯಾನ್ ಅಂದ್ರೆ ಮಸಾಲಾ ತವಕ್ಕೆ ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬರುತ್ತೆ. ಅದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಸ್ವಲ್ಪ ಕಾದಾದ ನಂತರ ಅಂದ್ರೆ ಒಂದು ಅರ್ಧ ಬಸಿ ಕಾದಾದ ನಂತರ ಇವಾಗ ಅದಕ್ಕೆ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಆಕ್ಚುಲ್ ಆಗಿ ಏನು ಗೊತ್ತಾ, ನಿಮಗೆ ಮಂಗಳೂರು ಹೋಟೆಲ್ಗಳಲ್ಲಿ ಕೆಲವು ಕಡೆ ಆಕ್ಚುಲಿ ಕೋಕೋನಟ್ ಆಯಿಲೇ ಹಾಕಿ ಮಾಡ್ತಾರೆ. ಅದಕ್ಕೆ ಅದು ಅಷ್ಟೊಂದು ಫ್ಲೇವರ್ಗೆ ಅಷ್ಟೊಂದು ರುಚಿಯಾಗಿರೋದು. ನಾವು ಯೂಶುವಲಿ ಕೋಕೋನಟ್ ಆಯಿಲನ್ನೇ ಯೂಸ್ ಮಾಡಿ ಮಾಡುವಂಥದ್ದು. ಫಿಶ್ ಫ್ರೈ ಕೋಕೋನಟ್ ಆಯಿಲಲ್ಲಿ ಮಾಡುವಂಥದ್ದು ಸಖತ್ ರುಚಿಯಾಗಿ ಬರುತ್ತೆ. ಒಂದ್ಸರಿ ಆಯಿಲ್ ಅನ್ನ ಈ ತರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ರವಾ ಫ್ರೈ ಮಾಡೋದಿದ್ರೆ ಈ ಮೀನನ್ನ ನೀಟಾಗಿ ರವದಲ್ಲಿ ಕೋಟ್ ಮಾಡ್ಕೊಳ್ಳಿ. ಈ ತರ
ಆಕ್ಚುಲಿ ಅಕ್ಕಿ ರವದಲ್ಲೂ ನೀವು ಮಾಡಬಹುದು, ಅದು ಇನ್ನು ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ಈ ಮತ್ತೆ ಮೀನು ರವಾ ಫ್ರೈ ಚೆನ್ನಾಗಿರುತ್ತೆ. ನೀಟಾಗಿ ಫುಲ್ ಕೋಟ್ ಆಗ್ಬೇಕು ಈ ತರ. ಇವಾಗ ತವದಲ್ಲಿ ಈ ತರ ಇಟ್ಬಿಡಿ. ಇನ್ನೊಂದು ಫಿಶ್ ಅನ್ನು ನಾರ್ಮಲ್ ಮಸಾಲಾ ಫ್ರೈ ಮಾಡೋದು ತೋರಿಸ್ತೀನಿ. ಅದಕ್ಕೆ ಏನಿಲ್ಲ, ಈ ರೆಡಿ ಫಿಶ್ ಇದೆಯಲ್ವಾ ಅದನ್ನ ತವದಲ್ಲಿ ಹಾಕಿ ಫ್ರೈ ಮಾಡೋದಷ್ಟೇ. ಇದನ್ನು ಕೂಡ ತವದಲ್ಲಿ ಕಾಯಿಸ್ಕೊಳ್ಳಿ. ಉರಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಕಾಯಿಸ್ಕೊಳ್ಳಿ. ತವದಲ್ಲಿ ಎಣ್ಣೆ ಇದ್ರೆ ಅದನ್ನ ಈ ಕಡೆ ಒಂಚೂರು ಟಿಲ್ಟ್ ಮಾಡ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಇವಾಗ ಏನು ಅಂತಂದ್ರೆ ಒಂಚೂರು ಕಾದ ನಂತರ ಇದರ ಮೇಲ್ಗಡೆ ಒಂಚೂರು ಎಣ್ಣೆನ ಹಾಕಿ ಬಿಡಬೇಕು. ಇದು ಕೂಡ ಕೊಕೊನಟ್ ಆಯಿಲ್. ಮಗುಚಿ ಹಾಕ್ಬಿಟ್ಟು ಕೂಡ ಕಾಯಿಸ್ಕೋಬೇಕು. ನೋಡಿ ಪರ್ಫೆಕ್ಟ್ ಆಗಿ ಒಂದು ಚೂರು ಮಸಾಲ ಬಿಟ್ಟಿಲ್ಲ ನೋಡಿ. ಅದೇ ತರ ಇದನ್ನು ಕೂಡ ಅಷ್ಟೇ ನೋಡಿ. ಇದು ಮಸಾಲ ಫ್ರೈದು, ಇದು ರವಾ ಫ್ರೈದು. ಎರಡು ಕಡೆನೂ ಮೇಲ್ಗಡೆ ಒಂಚೂರು ಆಯಿಲ್ ಹಾಕೋಬೇಕು. ಅಟ್ಲೀಸ್ಟ್ ಒಂದೊಂದು ಸೈಡ್ ನೀವು 3 ನಿಮಿಷ ಆದ್ರೂ ಕಾಯಿಸಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅಥವಾ ಕಮ್ಮಿ ಫ್ಲೇಮ್ ಅಲ್ಲಿ ಇಟ್ಕೊಂಡು. ಉರಿಯನ್ನ ಯಾವುದೇ ಕಾರಣಕ್ಕೆ ನೀವು ಜಾಸ್ತಿ ಮಾಡಬಾರ್ದು. ಅವಾಗ ನಿಮ್ಗೆ ಕರೆಕ್ಟ್ ಅಲ್ಲ. ನೋಡಿದ್ರಲ್ಲ ಇದು ಪರ್ಫೆಕ್ಟ್ ಆಗಿ ಬರ್ತಾ ಇದೆ, ಕಾಣ್ತಾ ಇದೆಯಾ? ಪರ್ಫೆಕ್ಟ್ ಆಗಿರುವಂತಹ ಫಿಶ್ ಮಸಾಲಾ ಫ್ರೈ ಮತ್ತೆ ರವೆ ಫ್ರೈ ಎರಡು ರೆಡಿ ಆಗಿದೆ. ನೋಡಿದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ನೋಡಿದ್ರಲ್ವಾ? ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ಪ್ರಯತ್ನ ಇದೇ ತರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.